ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. Malabar Gold and Diamonds. Celebrate the beauty of life. Volkswagen. Digital Planet. Enapoya deemed to be university. The Ocean Pearl. Welcome to hospitality. ಆರೋಗ್ಯವಂತ ನಾಳೆಗಾಗಿ KS ಹೆಗ್ಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ಮೂಡುಬಿದಿರೆ ತಾಲೂಕಿನ ಪುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಾಲಡ್ಕ ಕಲ್ಲಮುಡ್ಕೂರಿಗೆ ಹಾದು ಹೋಗುವ ಪಿಡಬ್ಲ್ಯೂಡಿ ರಸ್ತೆಯ ಗುಂಡೆಡ್ಕ ಬಳಿಯಲ್ಲಿ ಈ ಘಟನೆ ನಡೆದಿದೆ. ತಕ್ಷಣ ಪುತ್ತಿಗೆ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಭೀಮನಾಯಕ ಬಿ ಮತ್ತು ಪಾಲಡ್ಕ ಪಂಚಾಯತ್ನ ಉಪಾಧ್ಯಕ್ಷ ಪ್ರವೀಣ್ ಪಿರೇರಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗುಡ್ಡ ಕುಸಿದು ರಸ್ತೆಗೆ ಬಿದ್ದಿರುವ ಮಣ್ಣನ್ನು ತೆರವುಗೊಳಿಸಿ ದ್ವಿಚಕ್ರ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲೆಂದು ಪ್ರವೀಣ್ ಪಿರೇರಾ ಅವರು ತನ್ನ ಜೆಸಿಬಿಯನ್ನು ತರಿಸಿದ್ರು. ಜೆಸಿಬಿ ಮಣ್ಣು ತೆರವುಗೊಳಿಸುತ್ತಿದ್ದಂತೆ ಮತ್ತೊಮ್ಮೆ ಗುಡ್ಡ ಕುಸಿದಿದ್ದು, ಈ ಸಂದರ್ಭ ಜೆಸಿಬಿಯನ್ನು ಹಿಂದಕ್ಕೆ ತಳ್ಳಿದೆ. ಅಲ್ಲದೆ ಅಲ್ಲಿಯೇ ಇದ್ದ ಜನರು ಹಿಂದಕ್ಕೆ ಓಡಿ ಬಂದಿದ್ದರಿಂದ ಭಾರೀ ದುರಂತವು ತಪ್ಪಿದೆ. ಗುಡ್ಡದ ಕೆಳಗಡೆ 2 ಕೃಷಿ ಕುಟುಂಬಗಳಿದ್ದು ಅವರು ಅಪಾಯದಿಂದ ಪಾರಾಗಿದ್ದಾರೆ. ಅವರನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಭೀಮನಾಯಕ ಬಿ ಅವರು ಸಾಂತ್ವನ ಕೇಂದ್ರದಲ್ಲಿ ಆಶ್ರಯ ಪಡೆಯುವಂತೆ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ಕೆಪಿ ಸುಚರಿತಾ ಶೆಟ್ಟಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಜನಸಂಚಾರ, ವಾಹನ ಸಂಚಾರ ಮಾಡದಂತೆ ಜನರಿಗೆ ತಿಳಿಸಿದ್ದಾರೆ. ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್, ಪುತ್ತಿಗೆ ಪಂಚಾಯತ್ನ ಉಪಾಧ್ಯಕ್ಷ ದಯಾನಂದ, ಕಂದಾಯ ನಿರೀಕ್ಷಕ ಮಂಜುನಾಥ್, ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ ಗಾಣಿಗ ಮತ್ತು ಸಿಬ್ಬಂದಿಗಳು, ಅಗ್ನಿಶಾಮಕ ಅಧಿಕಾರಿಗಳು, ಮೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕಾರ್ಯವನ್ನು ಕೈಗೊಂಡಿದ್ದಾರೆ. ಪಾಲಡ್ಕ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಪ್ರವೀಣ್ ಪಿರೇರಾ ಅವರು ಬೆಳಿಗ್ಗೆ 7 ಗಂಟೆಗೆ ಸ್ಥಳಕ್ಕೆ ಭೇಟಿ ನೀಡಿ ಜೆಸಿಬಿ ತರಿಸಿ ಮಣ್ಣು ತೆರವುಗೊಳಿಸಲು ಮುಂದಾಗಿದ್ದು, ಈ ಬಗ್ಗೆ ಜನರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಪಿಡಿಒ ಅವರು ಕೂಡ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅಪಾಯದಲ್ಲಿರುವ ಕುಟುಂಬಗಳಿಗೆ ಸ್ಥಳಾಂತರ ಆಗುವಂತೆ ಸೂಚಿಸಿದರು. ಅಲ್ಲದೆ ಕಳೆದ 4 ದಿನಗಳಿಂದಲೂ ಮಳೆಯಿಂದ ಹಾನಿಗೀಡಾಗಿರುವ ಪ್ರದೇಶಗಳಿಗೆ ತೆರಳಿ ಪರಿಶೀಲನೆಯನ್ನು ನಡೆಸಿ ಅಪಾಯದಲ್ಲಿರುವ ಕುಟುಂಬಗಳಿಗೆ ಪಂಚಾಯತ್ ಸಭಾಭವನದಲ್ಲಿ ತೆರೆದಿರುವ ಕೇಂದ್ರದಲ್ಲಿ ಆಶ್ರಯ ಪಡೆಯುವಂತೆ ತಿಳಿಸಿದ್ದಾರೆ. ಈ ಭಾಗದ ಕಲ್ಲಮುಣ್ಕೂರನ್ನ ಪಾಲಡ್ಕದಿಂದ ಸಂಪರ್ಕಿಸುವಂತ ಒಂದು ಸುಸಜ್ಜಿತವಾದಂಥ ಪಿಡಬ್ಲ್ಯೂ ರಸ್ತೆಯ ಹತ್ತಿರ ಎತ್ತರದ ಗುಡ್ಡ ಪ್ರದೇಶಗಳಿದೆ. ಬಹುಶಃ ವಿಶೇಷ ಈ ಸಲದ ಮಳೆಯ ಕಾರಣಕ್ಕೆ ಆ ಗುಡ್ಡದಲ್ಲಿ ನೀರಿನ ತೀವ್ರ ಒತ್ತಡದಿಂದ ಗುಡ್ಡ ಕುಸಿಯುತ್ತಾ ಇರುವುದರಿಂದ ಬಹುಶಃ ಇದು ಇನ್ನೂ ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿದೆ.
ಬಹುಶಃ ಈಗಾಗಲೇ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳು, ರೆವಿನ್ಯೂ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಪಂಚಾಯತ್ ಇರ್ಬೋದು, ಪಾಲಡ್ಕ ಪುತ್ತಿಗೆ ಪಂಚಾಯತ್ನ ಸದಸ್ಯರುಗಳು ಎಲ್ಲರೂ ಮತ್ತೆ ಬೇರೆ ಬೇರೆ DC ಅವರಿಗೆ ಇಲ್ಲಿ ಮಾಹಿತಿ ಹೋಗಿದೆ. ಒಂದು ವಾರ ಇಲ್ಲಿ ಸಂಪೂರ್ಣ ವಾಹನ ಮತ್ತು ಜನ ಸಂಚಾರವನ್ನು ನಿಷೇಧಿಸಲೇಬೇಕು, ಅನಿವಾರ್ಯತೆ ಇದೆ. ಹಾಗೆ ಒಂದೆರಡು ಸ್ಥಳೀಯ ಮನೆಗಳಿಗೆ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆಯವರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಮನೆಯನ್ನ ಖಾಲಿ ಮಾಡಿ ಬೇರೆ ಸುರಕ್ಷಿತ ಜಾಗಕ್ಕೆ ಹೋಗ್ಬೇಕಂತೇಳಿ. ಬಹುಶಃ ಇದು ಸ್ವಲ್ಪ ಅಪಾಯಕಾರಿಯಾದಂಥ ಪ್ರದೇಶ. ಹೆಚ್ಚು ಮಳೆ ಬಿದ್ದರೆ ಹಿಂದೆ ಕೂಡ ಇಲ್ಲಿ ಮರ ಗಿಡಗಳು ಬೀಳ್ತಾ ಇತ್ತು. ಈ ವರ್ಷ ಬಹುಶಃ ಜಿಲ್ಲೆಯಾದ್ಯಂತ, ದೇಶದಾದ್ಯಂತ ಅಥವಾ ಕೇರಳದ ಏನು ಪ್ರದೇಶಗಳು ಆಗ್ತಾ ಇದೆ, ಆ ರೀತಿ ಒಂದು ರೀತಿಯ ಗುಡ್ಡಗಾಡುಗಳು, ಗುಡ್ಡ ಜರಿಯುವಂಥ ಪ್ರದೇಶ ಆಗಿದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇಲಾಖೆಗಳು ಕೂಡ ಸೂಕ್ತವಾದಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಈ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಆ ಕಡೆ ಪಾಲಡ್ಕದ ಎಂಟ್ರೆನ್ಸ್ ಮತ್ತು ಕಲ್ಲಮಂಡಕೋಡಿ ಎರಡು ಕಡೆಯಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿಬಿಟ್ಟು ಕ್ಲೋಸ್ ಮಾಡಿದೆ ಮೇಡಮ್. ಎರಡನೇ ವಿಷಯ ಅಂತಂದರೆ ಡೌನಲ್ಲಿ ಏನು ನಿವಾಸಿಗಳಿದ್ದಾರೆ, ಪುತ್ತಿಗೆ ಪಂಚಾಯತ್ ಸಂಬಂಧಪಟ್ಟ ನಿವಾಸಿಗಳು, ಅವರನ್ನು ಪಂಚಾಯತ್ನ ಕಾಳಜಿ ಕೇಂದ್ರಕ್ಕೆ ಬರಲಿಕ್ಕೆ ಹೇಳಿದ್ದೇವೆ. ಅವರು ರಿಲೇಷನ್ ಮನೇಲಿ ಇರ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆಯಿತು ಅಂತಂತ ಹೇಳಿದ್ದೇವೆ. ಇದನ್ನು ಒಂದು ವಾರ ಮಳೆ ನಿಲ್ಲೋವರೆಗೂ ಅವ್ರು ಇಲ್ಲಿ ಇರಬಾರ್ದು ಅಂತ ಹೇಳ್ಬಿಟ್ಟು ಸ್ಪಷ್ಟ ಕೊಟ್ಟಿದ್ದಾರೆ. ಮತ್ತು ಈಗ ನಮ್ಮದು ಪಂಚಾಯತ್ ಮೆಂಬರ್ಗಳು, ಪಾಲಡ್ಕದವರು, ಪುತ್ತಿಗೆಯವರು ಎಲ್ಲ ಸೇರಿಬಿಟ್ಟು ಎಲ್ಲ ಪರಿಸ್ಥಿತಿಯನ್ನು ಸುಧಾರಿಸಿ ಮೇಲಧಿಕಾರಿಗಳ ಇನ್ಸ್ಟ್ರಕ್ಷನ್ ಪ್ರಕಾರ ಏನು ಮಾಡಬಾರ್ದು, ಬಂದ್ ಮಾಡಿ ಅಂತ ಹೇಳಿದರೆ ಅದನ್ನು ಮಾಡ್ತಾ ಇದ್ದೀವಿ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ಬಸ್ನಲ್ಲಿ ಅನಾರೋಗ್ಯಕ್ಕೀಡಾದ ವಿದ್ಯಾರ್ಥಿನಿಯನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದ ಕೃಷ್ಣ ಪ್ರಸಾದ್ ಟ್ರಾವೆಲ್ಸ್ನ ಬಸ್ ಚಾಲಕ ಗಜೇಂದ್ರ ಕುಂದರ್, ನಿರ್ವಾಹಕರಾದ ಸುರೇಶ್ ಮಹೇಶ್ ರನ್ನು ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ನಗರದ ಬನ್ಸ್ ಹಾಸ್ಟೆಲ್ ಬಳಿಯ ಹೋಟೆಲ್ ವುಡ್ಲ್ಯಾಂಡ್ನ ಸಭಾಂಗಣದಲ್ಲಿ ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅಭಿನಂದಿಸಲಾಯಿತು. ನಿರ್ದೇಶಕ ವಿಜಯಕುಮಾರ್ ಕೋಡಿಯಾಲ್ಬೈಲ್ ಮಾತನಾಡಿ, ಬಸ್ ಸಿಬ್ಬಂದಿಗಳ ಮಾನವೀಯತೆಯ ಕಾಳಜಿ ಮೆಚ್ಚುವಂತದ್ದು. ಅವರೆಲ್ಲರೂ ಅಭಿನಂದನೆಗೆ ಅರ್ಹರು. ಇದರ ಜೊತೆಗೆ ತುಳು ಚಲನಚಿತ್ರರಂಗಕ್ಕೆ ಸಂಬಂಧಿಸಿದ ಕಾರ್ಯಚಟುವಟಿಕೆಗಳಲ್ಲಿ ಅಧ್ಯಕ್ಷರು ತೊಡಗಿಸಿಕೊಳ್ಳಬೇಕಾಗಿದೆ ಎಂದರು. ಬಸ್ ಚಾಲಕರು, ನಿರ್ವಾಹಕರು ತೋಜಾದಿನಂಚಿನ ಒಂಜಿ ಮಾನವೀಯತೆದ ದೃಷ್ಟಿಡ್ ಮಲ್ದಿನಂಚಿನ ಒಂಜಿ ಕೆಲಸ ಒಂಜಿ ಜೀವನ ಒರಿಪಾದಂಡು ನೆಕ್ ನಿರ್ಮಾಪಕರ ಸಂಘ ಸ್ಪಂದಿಸಿದ ಅಕ್ಲೇನು ಸನ್ಮಾನ ಮಲ್ಪನ ಅಂಚಿನ ಎಡ್ಡ ಕೆಲಸ ಈಗಲ ಅಧ್ಯಕ್ಷರು ಮಲ್ದಿರು ಧನರಾಜ್ ಅರೆಗೆ ಅಭಿನಂದನೆ ಮಲ್ಪು ಅಂಚನೆ ಈ ಕೆಲಸನ ಮಲ್ದಿನ ಅಂಚಿನ ಗಜರಾಜ್ ಮಹೇಶ್ ಬಕ್ಕ ಸುರೇಶ್ ಮಕ್ಳೆ ಮೂರು ಜನಕ್ಲ ಅಭಿನಂದನೆ ಮಲ್ತೊಂದು ಈ ಕಾರ್ಯಕ್ರಮವನ್ನು ಮಲ್ತೊಂದಲ್ಲ. ನಿರಂತರವಾದ ನಿರ್ಮಾಪಕರ ಸಂಘ ನಿರ್ಮಾಪಕರನ್ನ ಕಷ್ಟಕ್ಕೂ ಸ್ಪಂದಿಸಿದ ಜಾರಿ ಹಂಡ ಅಟ್ಲೀಸ್ಟ್ ಸ್ಪಂದಿಸೊಂದುಲ್ಲಾರು ಬಟ್ ಒಂದು ನಿರಂತರವಾದ ಪಾಡು ದಾಲ ಊಲ ರಡ್ಲ ಒಂಜೆ ನಮಕ್ ನಿರ್ಮಾಪಕರ ಸಂಘ ದಾಲ ಮಲ್ತಿಜಿ ಪನ್ಪುನೇಕ್ ಇನ್ನೊಂದು ಕೆಲಸನ ಮಲ್ತೊಂದುಂಡು ಬೇತೆ ಒಂಜಿ ರಡ್ಡು ಮೂಜಿ ಕೆಲಸಗಾರ ಕೈಪಾಡ್ದೇರು ಧನರಾಜ್ ಎಂಕಲ್ನ. ನಿರ್ಮಾಪಕ ಕಿಶೋರ್ ಡಿ ಶೆಟ್ಟಿ ಮಾತನಾಡಿ, ಇಂತಹ ಕಾರ್ಯಕ್ರಮ ನಿರ್ಮಾಪಕರ ಸಂಘದಿಂದ ನಿರಂತರ ನಡೆಯಲಿ ಎಂದರು. ನಮ್ಮ ತುಳು ಸಂಸ್ಕೃತಿ ಅಂಚೆ ನಮ್ಗೆ ದಾದಾಂಡಲ್ಲಿ ಏರಿಗಾನ ತೊಂದರೆ ಆಪಣ ಬಂದರು ಸುರೂಕು ನಮ್ಮ ಬೇಲೆ ಪೂರ್ದು ಅಕನ ಬೇಲೆ ನಮ್ಮ ಸ್ಪಂದಿಸುವ ಓಲಾಂಡಲ್ಲಿ ಆಕ್ಸಿಡೆಂಟ್ ಆಂಡಲ್ಲ ನಮ್ಮ ಸುರೂಕು ಒಂಜಿ ಆ ಪೇಷಂಟ್ ನಮ್ಮ ಸುರು ಆಸ್ಪತ್ರೆಯಲ್ಲಿ ಎತ್ತೊಂದು ಪಪ್ಪಿನಂಚಿನ ಬೇಲೆ ನಮ್ಮ ನಿರಂತರವಾದ ಅವು ನಮ್ಮ ತುಳು ನಮ್ಮ ಸಂಸ್ಕೃತಿ ಉಂಡೆ ನಮ್ಮ ನೆತ್ತರೆಡೆ ಉಂಡು ಅಂಚ ಆ ಬೇಲೆ ನಾಕುಲು ಖಂಡಿತವಾಗ್ಲ ಮಲ್ತಿದ್ದೇವೆ. ನಿಜವಾಗ್ಲೂ ಆಕಲಿಗೆ ಸನ್ಮಾನ ಆವಡಾಯಿನ ಅವು ಅರ್ಹತೆ ಇತ್ತಾಕಲೆ ಇತ್ತಿನೇಟೆ ಅವು ಆವೊಂದುಂಡು ಖಂಡಿತವಾಗ್ಲ ಎಡ್ಡ ಬೇಲೆ ಮಲ್ತಿದ್ದಾರೆ. ನಿಖಿಲೆಗೆ ಎಂಕಲ ತುಳು ತುಳು ಚಿತ್ರ ನಿರ್ಮಾಪಕ ಸಂಘದ ವತಿಯಿಂದ ನಿಖಿಲೆಗೆ ಅನಂತ ಧನ್ಯವಾದ ಪನೊಂದು ನಾನು ದುಂಬಗಲ ಇಂಚಿನ ಬೇಲೆ ಮಲ್ತೊಂದೇ ಉಪ್ಪುಲೆ ದಯಪಂಡ ಆಯ್ನಾತ್ ಇತ್ತೆ ರೋಡ್ಲ ಸರೀಜ್ ಆಯ್ನಾತ್ ಅಂಚ ಆಕ್ಸಿಡೆಂಟ್ ಆಪುನ ಆವಂದಿಲಕ ತೂವೊಂದು ಆಯ್ನಲ್ಪ ಅಕ್ಲೆಗೆ ಆಯ್ನಾತ್ ಬೇಗ ಒಂಜಿ ತುರ್ತು. ಸಂಘದ ಅಧ್ಯಕ್ಷ ಆರ್ ಧನರಾಜ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು.
ವೇದಿಕೆಯಲ್ಲಿ ಉಪಾಧ್ಯಕ್ಷ ಪ್ರವೀಣ್ ಕುಮಾರ್ ಕೊಂಚಾಡಿ, ನಿರ್ಮಾಪಕರಾದ ಮಾಲಾಡಿ ಬಾಲಕೃಷ್ಣ ಶೆಟ್ಟಿ, ಬಾಳ ಜಗನ್ನಾಥ ಶೆಟ್ಟಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಕಾರ್ಕಳ ತಾಲೂಕಿನ ರೇಂಜಾಳ ಗ್ರಾಮದ ಸುಧಾಕರ್ ಎಂ ಪೂಜಾರಿ ಅವರ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಹೊಂದಿರುವ ಎಕ್ಕದ ಎಂಬ ನೋವಿನ ಎಣ್ಣೆಯ ಟ್ರೇಡ್ ಮಾರ್ಕ್ಗೆ ಸಂಬಂಧಪಟ್ಟಂತೆ ಈ ಟ್ರೇಡ್ ಮಾರ್ಕ್ ಉಲ್ಲಂಘಿಸಿ ಎಕ್ಕಮಾಲೆ ಎಂಬ ಹೆಸರಿನಲ್ಲಿ ಉತ್ಪಾದನೆ ಮತ್ತು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದ ನೋವಿನ ಎಣ್ಣೆಗೆ ಉಡುಪಿ ಜಿಲ್ಲಾ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿದೆ. ಮೂಡುಬಿದ್ರೆಯ ಸಂಜೀವಿನಿ ಆಯುರ್ವೇದಿಕ್ ಎಂಬ ಹೆಸರಿನಲ್ಲಿ ಎಕ್ಕಮಾಲೆ ಎಂಬ ನೋವಿನ ಎಣ್ಣೆಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ ಮೊಹಿದ್ದೀನ್ ಕುನ್ನಿ ಯಾನೆ ಎಂಕೆ ಗಾರ್ಡಡಿ ಅವರಿಗೆ ಉತ್ಪಾದನೆ ಮತ್ತು ಮಾರಾಟ ಮಾಡದಂತೆ ತಡೆಯಾಜ್ಞೆ ವಿಧಿಸಿ ಉಡುಪಿ ನ್ಯಾಯಾಲಯವು ಆದೇಶ ಮಾಡಿದೆ. ಈ ಕುರಿತಂತೆ ಕಾರ್ಕಳದ ಸುಧಾಕರ್ ಪೂಜಾರಿಯವರು ಉಡುಪಿ ನ್ಯಾಯಾಲಯದಲ್ಲಿ ಟ್ರೇಡ್ ಮಾರ್ಕ್ ಕಾನೂನಿನ ಅನ್ವಯ ದಾವೆಯನ್ನು ಹೂಡಿದರು. ಕಳೆದ 3 ವರ್ಷಗಳಿಂದ ನಾನು ನೋವಿನ ಎಣ್ಣೆಯನ್ನು ಮಾರಾಟ ಮಾಡ್ತಾ ಇದ್ದೇನೆ. 2023ರಲ್ಲಿ ನನಗೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಕೂಡ ನನಗೆ ಎಕ್ಕದ ಎನ್ನತಕ್ಕಂಥ ಹೆಸರಿನಲ್ಲಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಸಿಕ್ಕಿರ್ತದೆ. ಇದು ಭಾರತ ಸರ್ಕಾರದಿಂದ ಸಿಕ್ಕಿರುವಂಥದ್ದು. ನಾನು ಈಗಾಗಲೇ ಅದನ್ನು ಬ್ರ್ಯಾಂಡ್ ಮಾಡುವ ಮೂಲಕ, ದಟ್ ಮೀನ್ಸ್ ಅದಕ್ಕೆ ಬೇಕಾದಷ್ಟು ಖರ್ಚುಗಳನ್ನು ಬ್ರೋಷರ್ ಮಾಡುವಂಥದ್ದು ಇರ್ಬೋದು, ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ಇರ್ಬೋದು, ಇತರ ಖರ್ಚು ವೆಚ್ಚಗಳು ಇರ್ಬೋದು, ಆ್ಯಡ್ಗಳನ್ನು ಕೊಡುವ ಮೂಲಕ ಇರ್ಬೋದು, ಪ್ರಚಾರವನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ದೇನೆ. ಜೊತೆಗೆ ಕ್ವಾಲಿಟಿಯನ್ನು ಕೂಡ ಅದರ ಒಳಗಿರ್ತಕ್ಕಂಥ ನೋವಿನೆಣ್ಣೆ ಅದು ಕೂಡ ಕ್ವಾಲಿಟಿ ಆಗಿದೆ. ಜನ ಎಲ್ಲ ಒಪ್ಪಿಕೊಂಡಿದ್ದಾರೆ, ಜನರಿಗೆಲ್ಲ ಇಷ್ಟ ಆಗಿದೆ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಸುಮಾರು 4 ತಿಂಗಳ ಹಿಂದೆ ಮೂಡುಬಿದ್ರೆಯ ಎಂಕೆ ಗಾರ್ಡಡಿ ಅನ್ನುವರು ಎಕ್ಕಮಾಲೆ ಅನ್ನುವಂಥ ಹೆಸರಿನಿಂದ ನಮ್ಮ ಎಕ್ಕದ ಎಣ್ಣೆ ಅಂತ ಜನರಿಗೆ ನಂಬಿಸಿ ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಪೊಲೀಸ್ ಸ್ಟೇಷನ್ ಅವರು ನಮಗೆ ಈಗಾಗಲೇ ತಿಳಿಸಿದ್ದಾರೆ ಇದು ಸಿವಿಲ್ಗೆ ಬರುವಂಥದ್ದು, ಅದರಿಂದ ನೀವು ಕೋರ್ಟ್ಗೆ ಹೋಗ್ಬೇಕಂತ ತಿಳಿಸಿದ್ದಾರೆ. ಆ ಮೂಲಕ ನಾನು ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಇದನ್ನು ದಾವೆ ಹೂಡಿದ್ದೆ. ನಿನ್ನೆ 2 ತಾರೀಕಿಗೆ ನನ್ನ ಪರವಾಗಿ ಆದೇಶ ಬಂದಿದೆ. ದಟ್ ಮೀನ್ಸ್ ಅದರ ಅರ್ಥ ಎಕ್ಕಮಾಲೆ ಎನ್ನುವಂಥ ಪ್ರೊಡಕ್ಷನ್ ಮತ್ತು ಸೇಲ್ಸ್ ಅನ್ನು ಮಾಡಬಾರ್ದು ಅಂತಕ್ಕಂಥ ಆದೇಶ ಬಂದಿದೆ. ಇದು ಬಹಳ ಸಂತೋಷವಾದಂಥ ವಿಚಾರ. ಜನರಿಗೆ ತುಂಬಾನೇ ಕನ್ಫ್ಯೂಷನ್ ಮಾಡ್ತಾ ಇದ್ರು. ಎಂಕೆ ಗಾರ್ಡಡಿ ಅವರು ಎಕ್ಕದ ಎಣ್ಣೆ, ನನ್ನ ನೋವಿನ ಎಣ್ಣೆ ಹೆಸರು ಎಕ್ಕದ ಎಣ್ಣೆ ಆಗಿತ್ತು. ಎಕ್ಕದ ಅನ್ನುವಂಥ ಟ್ರೇಡ್ ಮಾರ್ಕ್ ಅನ್ನು ಹೊಂದಿದ್ದಾರೆ. ಆದರೆ ಇವರು ಎಕ್ಕಮಾಲೆ ಅನ್ನುವಂಥದ್ದು, ಜೊತೆಗೆ ಅದರ ಬ್ರೋಷರ್ ಕೂಡ ಸೇಮ್ ಮಾಡಿದ್ರು. ಅದರ ಅಕ್ಷರಗಳನ್ನು ಕೂಡ ನಾನು ರೆಡ್ ಅಲ್ಲಿ ಬರೆದಿದ್ದೆ, ಅದೇ ಅಕ್ಷರಗಳನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಅದರ ಬ್ರ್ಯಾಂಡ್, ಹೂವಿನ ಮತ್ತು ಎಲೆಯ ಬ್ರ್ಯಾಂಡ್ ಅನ್ನು ಅದು ಸೇಮ್ ಸ್ವಲ್ಪ ಆ ರೀತಿ ಹೋಲುವಂತ ಮಾಡಿ ಜನರಿಗೆ ಮತ್ತು ಮೆಡಿಕಲ್ಗಳಿಗೆ ಮತ್ತು ಅಂಗಡಿಯವರಿಗೆ ವಂಚನೆಯನ್ನು ಮಾಡ್ತಾ ಇದ್ರು. ಅದರಿಂದ ನಾನು ಎಲ್ಲ ಗ್ರಾಹಕ ಬಂಧುಗಳಲ್ಲಿ ವಿನಂತಿ ಮಾಡುವುದು, ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೆ ಈಗಾಗಲೇ ನೀವು ತೆಕೊಂಡದ್ದು ಇದ್ರೆ ಅದನ್ನು ದಯವಿಟ್ಟು ಅವರಿಗೆ ಹಿಂದಿರುಗಿಸಬೇಕು, ಮತ್ತೆ ಮಾರಾಟವನ್ನು ಮಾಡಬಾರ್ದಂತ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನೀವು ಗಮನಿಸಿರ್ಬೋದು ನೋಡಿ, ಇದು ಎಕ್ಕದ, ಇದು ಅವರದ್ದು ಎಕ್ಕಮಾಲೆ. ಜನರಿಗೆ ಕನ್ಫ್ಯೂಷನ್ ಆಗುವುದು ಸಹಜ, ಜನರಿಗೆ ಕನ್ಫ್ಯೂಷನ್ ಆಗುವಂಥದ್ದು ಖಂಡಿತವಾಗಿಯೂ ಸಹಜ. ಆದ್ರಿಂದ ಇದು ಇನ್ನು ಮುಂದಕ್ಕೆ ಇರುವಂಥದ್ದು ಇದೆ. ಇದರೊಟ್ಟಿಗೆ ನನ್ನ ಫೋಟೋವನ್ನು ಹಾಕಿದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಫೋಟೋದಲ್ಲಿ ಗುರುತ ಸಿಗಲಿ ಅಂತಕ್ಕಂಥ ಕಾರಣಕ್ಕೆ ಇತ್ತೀಚೆಗೆ ನಾನು ನನ್ನ ಫೋಟೋವನ್ನು ಹಾಕಿದ್ದೇನೆ. ಅದನ್ನು ಕೂಡ ಹಾಕಿದ್ದೇನೆ. ಅದರಿಂದ ಜನರು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಜೊತೆಗೆ ಗ್ರಾಹಕ ಬಂಧುಗಳು, ಮೆಡಿಕಲ್ನವರು, ಶಾಪ್ನವರು ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮದು ಎಲ್ಲವೂ ಕೂಡ GST ಮೂಲಕವೇ ವ್ಯವಹಾರವನ್ನು ನಡೆಸ್ತಾ ಇದ್ದೇವೆ. ನಮಗೆಲ್ಲರೂ ಕೂಡ ಮುಂದೆ ಸಪೋರ್ಟ್ ಅನ್ನು ಮಾಡಬೇಕು, ನಮ್ಮ ಪರವಾಗಿ ನಿಲ್ಲಬೇಕಂತ ತಪ್ಪಲ್ಲಿ ವಿನಂತಿಯನ್ನು ಮಾಡ್ತೇವೆ. ದಾವೆ ಸಂಖ್ಯೆ OS 000001/2024 ರಲ್ಲಿ ಉಡುಪಿ ನ್ಯಾಯಾಲಯ ಈ ಆದೇಶವನ್ನು ನೀಡಿದೆ. ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ದಾವೆದಾರ ಸುಧಾಕರ್ ಎಂ ಪೂಜಾರಿ ಪರವಾಗಿ ಉಡುಪಿಯ ನ್ಯಾಯವಾದಿ ಮಂಜುನಾಥ್ ವಿ ಹಾಗೂ ನವನೀತ್ ಡಿ ಹಿಂಗಾಣಿ ವಾದಿಸಿದರು. ಟ್ರೇಡ್ ಮಾರ್ಕ್ ಆಕ್ಟ್ ನಲ್ಲಿ ಟ್ರೇಡ್ ಮಾರ್ಕ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಎಕ್ಕದ ಅನ್ನುವಂಥ ಟ್ರೇಡ್ ಮಾರ್ಕ್ ಅನ್ನು ರಿಜಿಸ್ಟರ್ ಮಾಡಿ ಅವರು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರು. ಸುಮಾರು 2-3 ವರ್ಷಗಳಿಂದ ಮಾಡ್ತಾ ಇದ್ರು.
ಅವರಿಗೆ 2023 ನವೆಂಬರ್ನಲ್ಲಿ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಆಗಿ ಅವರಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಹೀಗಿರುವಾಗ MK ಗರಡಾಡಿ ಅನ್ನೋರು ಮೂಡುಬಿದ್ರೆಯವರು, ಅವರು ಸಂಜೀವಿನಿ ಆಯುರ್ವೇದಿಕ್ ಅನ್ನುವ ಒಂದು ಸಂಸ್ಥೆಯ ಹೆಸರಿನಲ್ಲಿ ಇವರ ಟ್ರೇಡ್ ಮಾರ್ಕ್ ಸುಧಾಕರ್ ಎಂ ಪೂಜಾರಿ ಅವರ ಟ್ರೇಡ್ ಮಾರ್ಕ್ ಅನ್ನ ದುರುಪಯೋಗಪಡಿಸಿಕೊಂಡು ಅದೇ ಟ್ರೇಡ್ ಮಾರ್ಕ್ ನ ಹೆಸರಿನಲ್ಲಿ ಎಕ್ಕಮಾಲೆ ಎಣ್ಣೆ ಎನ್ನುವ ಹೆಸರಿನಲ್ಲಿ ಮತ್ತು ಟ್ರೇಡ್ ಮಾರ್ಕ್ ಸೇಮ್ ಟ್ರೇಡ್ ಮಾರ್ಕ್ ಅನ್ನ ಉಪಯೋಗ ಮಾಡಿಕೊಂಡು ಅದೇ ರೀತಿಯ ನೋವಿನ ಎಣ್ಣೆಯನ್ನು ಮಾರಾಟ ಮಾಡಿ ಇವರಿಗೆ ಲಾಸ್ ಅನ್ನು ಮಾಡಿದ್ದಾರೆ. ಸೊ ಈ ಬಗ್ಗೆ ಸುಧಾಕರ್ ಪೂಜಾರಿ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಇದು ಸಿವಿಲ್ ವ್ಯಾಜ್ಯ ಅಂತ ಹೇಳಿ ಅವರು ಯಾವುದೇ ಕ್ರಮವನ್ನು ಕೈಗೊಳ್ಳದೆ ನೀವು ಸಿವಿಲ್ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ರು. ಆ ನಂತರದಲ್ಲಿ ನಾವು ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಸಲ್ಲಿಸಿ ಟ್ರೇಡ್ ಮಾರ್ಕ್ ಆಕ್ಟಿನಲ್ಲಿ ನಾವು ನಮ್ಮ ವ್ಯಾಪಾರದ ವಸ್ತುವನ್ನು ಪ್ರಾಡಕ್ಟ್ನ ನೋವಿನ ಎಣ್ಣೆ, ಆ ನೋವಿನ ಎಣ್ಣೆಗೆ ಟ್ರೇಡ್ ಮಾರ್ಕ್ ಅನ್ನು ಪಡ್ಕೊಂಡಿದ್ದೇವೆ. ಅದರ ಪದದ ಎಕ್ಕದ ಅನ್ನುವ ಪದ ಮತ್ತು ಆ ಒಂದು ಹೂವು ಮತ್ತು ಎಲೆಯ ಚಿತ್ರ ಇರುವಂತ ಟ್ರೇಡ್ ಮಾರ್ಕ್ ಅನ್ನು ನಾವು ಪಡ್ಕೊಂಡಿದ್ದೇವೆ ಅಂತ ಹೇಳಿ ಅದರ ಉಲ್ಲಂಘನೆ ಆಗ್ತಾ ಇದೆ. MK ಗರಡಾಡಿ, ಸಂಜೀವಿನಿ ಆಯುರ್ವೇದಿಕ್ ಮೂಡುಬಿದ್ರೆ ಇವರು ಅದನ್ನು ಉಲ್ಲಂಘನೆ ಮಾಡಿ ನಮಗೆ ನಷ್ಟ ಉಂಟು ಮಾಡ್ತಿದ್ದಾರೆ ಅಂತೇಳಿ ನಾವು ಒಂದು ದಾವೆಯನ್ನ ಸಲ್ಲಿಸಿದ್ದೆವು. ಆ ದಾವೆಯಲ್ಲಿ ವಿಚಾರಣೆ ಆಗಿ ನ್ಯಾಯಾಲಯ ನಮ್ಮ ವಾದವನ್ನೆಲ್ಲ ಕೇಳಿ ನಮಗೆ ಈ ಎಕ್ಕಮಾಲೆ ಎನ್ನುವಂತ ಒಂದು ಏನು ಇನ್ಫ್ರಿಂಜ್ಡ್ ಟ್ರೇಡ್ ಮಾರ್ಕ್ ಏನಿದೆ ಅದನ್ನು ಉಪಯೋಗ ಮಾಡಿ MK ಗರಡಾಡಿಯವರು ಮೂಡುಬಿದ್ರೆ ಇವರು ಆ ನೋವಿನ ಎಣ್ಣೆ ಹೆಸರಿನಲ್ಲಿ ಯಾವುದೇ ವ್ಯಾಪಾರ ವಹಿವಾಟನ್ನು ಮಾಡಬಾರದು ಅಂತ ಹೇಳಿ ಮುಂದಿನ ಆದೇಶದವರೆಗೆ ಯಾವುದೇ ಮಾರಾಟವನ್ನು ಆ ಶಬ್ದವನ್ನು ಎಕ್ಕಮಾಲೆ ಎಣ್ಣೆ ಅಥವಾ ಆ ಟ್ರೇಡ್ ಮಾರ್ಕ್ ಏನಿದೆ ಅವರು ಉಪಯೋಗ ಮಾಡ್ತಿದ್ದಾರೆ ಆ ಟ್ರೇಡ್ ಮಾರ್ಕ್ ಅನ್ನ ಉಪಯೋಗ ಮಾಡಬಾರದು ಅಂತ ಹೇಳಿ ನಿರ್ಬಂಧಕಾಜ್ಞೆಯನ್ನ ಹೊರಡಿಸಿ ಅಂದ್ರೆ ನಿನ್ನೆ ಆದೇಶವನ್ನು ಹೊರಡಿಸಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಡುಪಿ. ನಿರಂತರ ಯೋಗ, ಧ್ಯಾನ, ವ್ಯಾಯಾಮ, ಸಮತೋಲನ, ಉತ್ತಮ ಆಹಾರ ಸೇವನೆ ಮಾಡುವುದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿ ಎಂದು ಮಣಿಪಾಲ ಕೆಎಂಸಿಯ ಮೂತ್ರಪಿಂಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶಂಕರ್ ಪ್ರಸಾದ್ ಹೇಳಿದರು. ಅವರು ಕೆಎಂಸಿ ಮತ್ತು ಮಾಹೆ ಮಣಿಪಾಲ ಹಾಗೂ ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸಹಯೋಗದೊಂದಿಗೆ ಕಾರ್ಕಳ TMA ಪೈ ರೋಟರಿ ಆಸ್ಪತ್ರೆಯಲ್ಲಿ ನಡೆದ ಅಂಗಾಂಗ ದಾನದ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿ, ವ್ಯಕ್ತಿಯ ಜೀವವನ್ನು ಉಳಿಸುವಲ್ಲಿ ಅಂಗಾಂಗ ದಾನವು ಬಹುಮುಖ್ಯ ಮತ್ತು ಅನೇಕ ವ್ಯಕ್ತಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಹಾಯವಾಗುತ್ತದೆ ಎಂದರು. ಒಂದು ದೈಹಿಕವಾಗಿ ಪೇಷಂಟ್ಗೆ ಬಹಳ ತೊಂದರೆ ಆಗ್ತದೆ. ಒಂದು ಎಷ್ಟು ಆಕ್ಟಿವ್ ಇರ್ತಾರೆ ಅಷ್ಟೇ ಅವರು ಬರೀ ಆಸ್ಪತ್ರೆಗೆ ಬರೋದು ಹೋಗೋದು ಅಷ್ಟೇ ಆಗ್ತಾ ಇರ್ತದೆ. ಎರಡು ಮಾನಸಿಕವಾಗಿ ಪೇಷಂಟ್ಗೂ ಕೂಡ ಮತ್ತೆ ಅವರ ಸಂಬಂಧಿಕರಿಗೂ ಕೂಡ ಬಹಳ ಕಷ್ಟವಾಗ್ತಾ ಇದೆ. ಸಾಮಾಜಿಕವಾಗಿ ಮತ್ತು ಎಲ್ಲರಿಗಿಂತ ಸಮಯ ನಮ್ಮ ಡಯಾಲಿಸಿಸ್ಗೆ ಬರೋದಾಗಲಿ ಹೋಗೋದಾಗಲಿ ಬಹಳಷ್ಟು ಸಮಯ ಮನೆಯವರಿಗೆ ಮತ್ತೆ ರೋಗಿಗೆ ಇದರಲ್ಲೇ ಕಳೆದು ಹೋಗ್ತದೆ. ಹಾಗಾಗಿ ಈ ಕಾಯಿಲೆಯನ್ನು ಎಸ್ಪೆಷಲಿ ನಮ್ಮಂಥ ದೇಶದಲ್ಲಿ ಬಹಳ ಮುಖ್ಯ. ಯಾಕಂದರೆ ಬಹಳ ಜನಸಂಖ್ಯೆ ನಾವು ಎಷ್ಟೇ ಚಿಕಿತ್ಸೆ ಕೊಟ್ಟು ಪ್ರಿವೆನ್ಷನ್ ಆಗೋದು ಬಹಳ ಮುಖ್ಯವಾಗ್ತದೆ. ಹಾಗೆ ನಾವು ಈ ಮೂತ್ರಪಿಂಡ ಕಾಯಿಲೆ ಒಬ್ಬ ಮನುಷ್ಯನಿಗೆ ಬರಬಾರದು ಅಂತಾದರೆ ಏನು ಸರಳ ಸೂತ್ರಗಳನ್ನು ಮಾಡ್ಬೋದು ಅಂತಂದರೆ, ಮುಖ್ಯವಾಗಿ ಯಾವುದೇ ಕಾಯಿಲೆ ಆಗಲಿ, ಮೂತ್ರಪಿಂಡ ಕಾಯಿಲೆ ಆಗಲಿ, ಹೃದಯ ಕಾಯಿಲೆ ಆಗಲಿ ಬರಬಾರದು ಅಂತಂದರೆ ಒಂದು ನಾವು ದೈನಂದಿನ ವ್ಯಾಯಾಮ, ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವು ಅಟ್ಲೀಸ್ಟ್ ಒಂದು 30 ನಿಮಿಷ ಒಂದು ಯಾವುದೇ ರೀತಿಯಾದ ವ್ಯಾಯಾಮ ನಿಮಗೆ ಸೂಟಬಲ್ ಆದಂಥದ್ದು, ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಹಾಗೆ ಮನೆಯಲ್ಲಿ ಒಂದು ಸಿಂಪಲ್ ಆಗಿ ಯೋಗ ಮಾಡಬಹುದು, ಇದನ್ನು ಧ್ಯಾನ ಮಾಡೋದು ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಕಾರ್ಕಳ ರೋಟರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಕೀರ್ತಿನಾಥ್ ಬಳ್ಳಾಲ್ ಮಾತನಾಡಿ, ಗ್ರಾಮೀಣ ಜನರಲ್ಲಿ ಆರೋಗ್ಯದ ಅರಿವು ಹಾಗೂ ಅಂಗಾಂಗ ದಾನದ ಅರಿವು ಮೂಡಿಸುವಲ್ಲಿ ಕೆಎಂಸಿ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು. ಡಾಕ್ಟರ್ ಕೀರ್ತಿ ಮಾತನಾಡಿ, ಕಾನೂನು ಚೌಕಟ್ಟಿನೊಳಗೆ ಅಂಗಾಂಗ ದಾನ ಮಾಡಲು ಸಾಧ್ಯವಿದೆ. ಒಬ್ಬ ವ್ಯಕ್ತಿ ಮೂತ್ರಜನಕಾಂಗ, ಪಿತ್ತಜನಕಾಂಗದ ದಾನ ಮಾಡಬಹುದು. ಮೃತಪಟ್ಟ ಬಳಿಕ ದೇಹದ ಭಾಗಗಳನ್ನು ದಾನ ಮಾಡುವ ಮೂಲಕ ಇನ್ನೊಬ್ಬರ ಜೀವಕ್ಕೆ ಬೆಳಕಾಗಬಹುದಾಗಿದೆ ಎಂದರು.
ನಾವು ಬೇರೆ ಈಗ ಜೀಶಂಕರ್ ಟ್ರಸ್ಟ್ ಆಗಲಿ ಅಥವಾ ಪದ್ಮಗೋಪಾಲ ಅಧಿಕಾರ ಟ್ರಸ್ಟ್ ಅವರು ಸೇರಿಕೊಂಡು ಹಾಗೆ ನಮ್ಮ ಮಾನ್ಯ ಟ್ರಸ್ಟ್ ಮಣಿಪಾಲ ಮಾನ್ಯ ಟ್ರಸ್ಟ್ ಸೇರಿಕೊಂಡು ಬಿಲೋ ಪೌಡರ್ ಬಡ ರೋಗಿಗಳಿಗೆ 270 ರೂಪಾಯಿ ಪರ್ ಡಯಾಲಿಸಿಸ್ಗೆ 270 ರೂಪಾಯಿಗೆ ಆಗುವಾಗ ನೋಡ್ಕೊಳ್ತಾ ಇದ್ದೇವೆ. ಯಾಕಂತೇಳಿದ್ರೆ ನಮಗೆ ಅಂದಾಜು ಡಯಾಲಿಸಿಸ್ ಬೇಕಿದ್ರೆ ಒಂದು ದಿವಸ ನಮ್ಗೆ ಗೊತ್ತಾಗಲ್ಲ, ಪ್ರತಿ ವಾರ ಡಯಾಲಿಸಿಸ್ ಬರಬೇಕಾಗ್ತದೆ. ನಮ್ಮ ಸ್ವಂತ ವಾರದಲ್ಲಿ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಿ, ಹಾಗಾಗಿ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಂತ ಒಂದು ದೃಷ್ಟಿಯಲ್ಲಿ ನಾವು ಇದನ್ನು ಎಲ್ಲವೂ ಸೇರಿಸಿಕೊಂಡು ಕಡಿಮೆ ದರದಲ್ಲಿ ಆದಷ್ಟು ಕಡಿಮೆ ಕೈಗೆಟುಕುವ ದರದಲ್ಲಿ ಡಯಾಲಿಸಿಸ್ ಮಾಡುವಂತ ಮಾಡ್ತಾ ಇದ್ದೇವೆ. ನನಗೆ ಡಯಾಲಿಸಿಸ್ ಅನ್ನೋದು ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ನಾನು ನನ್ನ ಅನುಭವ ಹೇಳ್ತೇನೆ. ನಾನು ಒಂದು ಬ್ಯಾಂಕ್ ಎಂಪ್ಲಾಯಿ. ನನ್ನ ಕೆಲಸವನ್ನು ಮುಗಿಸಿ ನಾನು 6-7 ಗಂಟೆಗೆ ಕೆಲಸ ಮುಗಿಸ್ತೇನೆ. ಅದಾದ ನಂತರ ನಾನು ಡಯಾಲಿಸಿಸ್ಗೆ ಹೋಗಬೇಕು. ಅಲ್ಲಿ 3-4 ಗಂಟೆ ನನಗೆ ಡಯಾಲಿಸಿಸ್ ಆಗ್ತದೆ. ಮುಗಿಯುವಾಗ ಒಂದು 10-11 ಗಂಟೆ ಆಗ್ತಿತ್ತು. ಅದೆಲ್ಲ ಮುಗಿಸಿ ನಾನು ಮನೆಗೆ ಬರಬೇಕು 4-5 ಕಿಲೋಮೀಟರ್. ಇದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಯಾವಾಗ ನಮಗೆ ಈ ವಿಷಯ ಗೊತ್ತಾಯ್ತಾ ಆವಾಗ ಇಮಿಡಿಯೇಟ್ ಆಗಿ ನಾನು ಡಯಾಲಿಸಿಸ್ ಮಾಡಿದೆ. ತುಂಬ ಶಾರ್ಟ್ ಪೀರಿಯಡ್ ಅಂತ ಹೇಳ್ಬೋದು, ಒಂದು 4 ತಿಂಗಳು ಡಯಾಲಿಸಿಸ್ ಮಾಡಿದೆ. ಯಾಕಂತೇಳಿದ್ರೆ ನಾವು ಫಸ್ಟಿಗೆ ಡಿಸೈಡ್ ನರಕಾಂಬಿರ್ತಿತ್ತು. ಡಯಾಲಿಸಿಸ್ ಮಾಡ್ತಾ ಹೋಗ್ತಾ ಇರಬೇಕು. ಅದಕ್ಕೆ ವಾರದಲ್ಲಿ 2 ದಿವಸ ಹೋಗ್ತಾ ಇದ್ದೆ. ತುಂಬ ಕಷ್ಟ ಆಗ್ತಿತ್ತು. ಇದೆಲ್ಲ ಹಾಗೆ ಹೋಗುವಂಥದ್ದಲ್ಲ. ಆದರೆ ಈಗ ನಾನು ಮೊದಲು ಏನಿದ್ದೆ ಅಂದರೆ ಈ ಒಂದು 8-10 ದಿನದಲ್ಲಿ ಏನು ನನ್ನ ವೀಕ್ಷಣೆಗಳಿತ್ತು ಅದಕ್ಕಿಂತ ಮೊದಲು ಹೇಗಿದ್ದೆ ಅದೇ ಥರ ಸ್ಟೇಜ್ ಬಂದಿದ್ದೇನೆ. ವೆಯ್ಟ್ ಆಗಿರ್ಬೋದು ಅಥವಾ ಆ್ಯಕ್ಟಿವ್ ಇರುವಂಥದ್ದು, ಅಥವಾ ಈಗ ನಾನು ಲಾಂಗ್ ಡ್ರೈವ್ ಮಾಡ್ತೇನೆ. ಇಲ್ಲ, ಮೊದಲು ನಾನು ತಿರ್ಗ್ತಾ ಇದ್ದೆ, ಡೆಲ್ಲಿಗೆಲ್ಲ ಹೋಗ್ತೇನೆ ನಮ್ಮ ಬ್ಯಾಂಕಿಂದ ಕಾನ್ಫರೆನ್ಸಲ್ಲಿ ಇದ್ದಲ್ಲಿ. ಅದೇ ಥರ ನೀವು ಎಲ್ಲ ಕಡೆ ಸ್ಟಾರ್ಟ್ ಮಾಡಿದೆ. ನೀವು 2 ತಿಂಗಳಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡಿದೆ. ಬಟ್ ಟ್ರಾವೆಲ್ ಮಾಡೋದು ನೋಡಿಕೊಂಡು ಹೇಗೆ ಮಾಡಬೇಕು ಅದೆಲ್ಲ ಅವರು ಏನು ಹೇಳ್ತಾರೆ ಅದನ್ನು ನಾವು ಫಾಲೋ ಮಾಡ್ತಾ ಹೋದರೆ. ಈ ಸಂದರ್ಭ ಪ್ರಾಧ್ಯಾಪಕ ಡಾಕ್ಟರ್ ರವೀಂದ್ರ ಪ್ರಭು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಂಗಾಂಗ ದಾನಿ ಭರತ್ ಬಂಗೇರ ಹಾಗೂ ಸುರೇಖಾ ಬಂಗೇರ ಅವರನ್ನು ಸನ್ಮಾನಿಸಲಾಯಿತು. ಪ್ರಾಧ್ಯಾಪಕ ಡಾಕ್ಟರ್ ದರ್ಶನ್ ರಂಗಸ್ವಾಮಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಅನುಷಾ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಖಲೀಲ್ ವಿ4 ನ್ಯೂಸ್ ಕಾರ್ಕಳ. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore. She falls, she rises, enigmatic, enchanting. Her grace, incomparable. Her power, unimaginable. Call her a creator. Call her a goddess. Call her a force of nature. We call her inspiration. Mind Diamonds presents Nua by Malabar Gold and Diamonds. ನಿಪ್ಪೋನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? ಪೇಂಟ್ ಇದೆ, ಅದಕ್ಕಿಂತ ಹೆಚ್ಚು ಪಟ್ಟಿ, ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತನೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪಾನ್ ಪೇಂಟ್ ಗಿಂತ ಹೆಚ್ಚು, ಅತಿ ಶೀಘ್ರದಲ್ಲಿ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ.
ದೂರವಾಣಿ ಸಂಖ್ಯೆ 9448608426. Pull up the flex and I take it on gear. Pull up the hands and I feel no fear. I dig it on. I sick it on. Take it on the roll and the show and the pull up the flex and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen. Bhima Brilliance Diamond Jewelry Festival till 31st July. Get assured cash back of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯ ಯೂನಿವರ್ಸಿಟಿ. ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯ ಯೂನಿವರ್ಸಿಟಿ. ಏನಪೋಯ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜ್ಗಳು ನಮ್ಮಲ್ಲಿವೆ. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಓಪನ್ ಏರ್ ಥಿಯೇಟರ್, ಲ್ಯಾಬೋರೇಟರೀಸ್, ಲೈಬ್ರರಿ, ಕ್ಯಾಂಟೀನ್, ಪ್ರೇಯರ್ ಹಾಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಟೇಕ್ ಕೇರ್, ಹೋಮಿಯೋಪತಿ, warm composting, employment and placement cell. ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಏನಪೋಯ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ಗಾಗಿ ಸಂಪರ್ಕಿಸಿ www.enapoya.edu.in. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ವಿರಾಮದ ಬಳಿಕ ಈ ಸಂಜೆಗೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರಿನ ವೆಲೆನ್ಶಿಯಾ ಮತ್ತು ಕದ್ರಿ ಕಂಬಳದಲ್ಲಿರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಆಗಸ್ಟ್ 4ರಂದು ಆಟಿ ಅಮಾವಾಸ್ಯೆಯ ಪ್ರಯುಕ್ತ ಉಚಿತವಾಗಿ ಹಾಲೆ ಮರದ ಕೆತ್ತೆಯ ಕಷಾಯವನ್ನು ವಿತರಿಸಲಾಗುತ್ತಿದೆ. ಆಟಿ ಅಮಾವಾಸ್ಯೆಯ ದಿನವಾದ ಆಗಸ್ಟ್ 4ರಂದು ಬೆಳಿಗ್ಗೆ 6:30ಕ್ಕೆ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಹಾಲೆಮರದ ಕೆತ್ತೆಯ ಕಷಾಯವನ್ನು ಉಚಿತವಾಗಿ ವಿತರಿಸಲಿದ್ದೇವೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಎಂದು ವೇದಂ ಆರೋಗ್ಯ ಆಸ್ಪತ್ರೆಯ ಮುಖ್ಯಸ್ಥ ಡಾ ಸಚಿನ್ ನಡ್ಕಾ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 0824243466 ಅಥವಾ 9632008444 ಅನ್ನು ಸಂಪರ್ಕಿಸಬಹುದು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಬಿಜೆಪಿ ಆತ್ಮವಂಚನೆ ಮಾಡಿಕೊಳ್ಳುತ್ತಿದೆ. ವಾಲ್ಮೀಕಿ ಇಲಾಖೆಯಲ್ಲಿ ಹಗರಣ ಆಗಿದೆ, ಕ್ರಮ ಕೈಗೊಂಡಿದ್ದೇವೆ. ಅದನ್ನೇ ರಾಜಕೀಯಕ್ಕೆ ಬಳಸಿಕೊಂಡು ಪಾದಯಾತ್ರೆ ಮಾಡುವುದಾದರೆ ನಿಮ್ಮ ಸರ್ಕಾರವಿದ್ದಾಗ ಇಲಾಖೆಯ ಹಣ ನುಂಗಿ ನೀರು ಕುಡಿದಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸುಧಾಕರ್ ಮನೆಗೆ ಮಾಡಿ ಎಂದು ವಿಧಾನ ಪರಿಷತ್ನ ಶಾಸಕ ಐವನ್ ಡಿಸೋಜಾ ಗುಡುಗಿದ್ದಾರೆ.
ಅವರು ಮಲ್ಲಿಕಟ್ಟೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಗರದ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಧಾಕರ್ ಕೊರೋನಾ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ, ಬೊಮ್ಮಾಯಿ ಖುದ್ದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಅವರ ಮನೆಗೆ ಯಾಕೆ ಬಿಜೆಪಿಗರು ಪಾದಯಾತ್ರೆ ಮಾಡುವುದಿಲ್ಲ? ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದೆ. ಅದರ ಮುಂದುವರಿದ ಭಾಗವೇ ಇದು. ಹಗರಣದಲ್ಲಿ ಬಂಧಿತರಾದವರಿಗೆ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ಹೇಳುವಂತೆ ಬೆದರಿಕೆ ಹಾಕಲಾಗುತ್ತಿದೆ. ರಾಜ್ಯದ ಜನರಲ್ಲಿ ಸರ್ಕಾರ ಬೀಳುತ್ತದೆ ಎಂದು ಗುಲ್ಲೆಬ್ಬಿಸಿ ದಾರಿ ತಪ್ಪಿಸುತ್ತಿದ್ದಾರೆ. ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸಹಿತ ಎಲ್ಲರನ್ನೂ ಜೈಲಿಗೆ ಕಳುಹಿಸುತ್ತೇವೆ ಎಂದರು. ಬಿಜೆಪಿಯ ಇವತ್ತು ಬಿಜೆಪಿಯವರು ರಾಜ್ಯಪಾಲರನ್ನ ಮುಂದಿಟ್ಟು ಸರ್ಕಾರವನ್ನು ಅಸ್ಥಿರ ಮಾಡತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಗವರ್ನರ್ ಅವರು ಕೊಟ್ಟಂತಹ ನೋಟಿಸು ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ನೋಟಿಸು. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಿಂತ ಹೇಳಿದರೆ ಅದು ಮೂರ್ಖತನದ ಪರಮಾವಧಿ. ರಾಜ್ಯಪಾಲರು ತನ್ನ ಪರಿಮಿತಿಯನ್ನು ಮೀರಿ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರು ಬಿಜೆಪಿಯ ಏಜೆಂಟರಂತೆ ಕೆಲಸ ಮಾಡಿದ್ದಾರೆ. ರಾಜ್ಯಪಾಲರು ತನ್ನ ಕಾನೂನಿನ ಪರಿಮಿತಿಯನ್ನು ತಿಳಿಯದೆ ಮಾಡಿದ್ದಾರೆ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ, ಅದನ್ನು ಇಮಿಡಿಯೇಟ್ ಆಗಿ ಆ ನೋಟಿಸನ್ನು ಹಿಂದಕ್ಕೆ ಪಡೆಯಬೇಕು. ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ತನ್ನ ಮೇಲಿನ ಆರೋಪಗಳನ್ನು ಮುಚ್ಚಿ ಹಾಕಲು, ತಾನು ಮಾಡಿದಂಥ ಅಪರಾಧಗಳು ಮತ್ತು ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಜಾರಿಗೆ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ನಡೆದುಕೊಂಡು ಬಂದಂತಹ ದಾರಿ, ಪ್ರಜಾಪ್ರಭುತ್ವದಲ್ಲಿ ಇವತ್ತು ವ್ಯವಸ್ಥೆಯಲ್ಲಿ ಏನೆಲ್ಲ ಜನರ ಪರವಾಗಿ ಕೆಲಸ ಮಾಡಬೇಕು ಕಾನೂನಿನ ಪರಿಮಿತಿ ಒಳಗಡೆ ಮಾಡಿದ್ದು ಸಿದ್ದರಾಮಯ್ಯ ಯಾವುದೇ ಕೆಲಸವನ್ನು ಮಾಡಿಲ್ಲ. ಅವರ 5 ವರ್ಷದ ಆಡಳಿತ 2013 ರಿಂದ 18 ಅದು ಗೋಲ್ಡನ್ ರೈಟಿಂಗ್ ಅಲ್ಲಿ, ಗೋಲ್ಡನ್ ಅಕ್ಷರದಲ್ಲಿ ಬರೆಯತಕ್ಕಂಥ ಆಡಳಿತ ಕೊಟ್ಟಿದ್ದಾರೆ. ಈಗ ಮತ್ತೆ 1.5 ವರ್ಷದ ಆಡಳಿತ ಏನಿದೆ ಅದು ಒಂದು ಜನಪರವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತು ಸಂಗಡಿಗರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಪದೇ ಪದೇ ಇಡಿಯನ್ನ ಕಳಿಸಿ ತೊಂದರೆ ಮಾಡ್ತಕ್ಕಂಥದ್ದು, ಇನ್ಕಮ್ ಟ್ಯಾಕ್ಸ್ ತೊಂದರೆ ಮಾಡ್ತಕ್ಕಂಥದ್ದು, ಇಡೀ ದೇಶದ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಪದೇ ಪದೇ ಇನ್ಕಮ್ ಟ್ಯಾಕ್ಸು, ಇಡಿ, ಸಿಬಿಐ ದಾಳಿಗಳನ್ನು ಮಾಡುವ ಮೂಲಕ ಕಾಂಗ್ರೆಸ್ ಅನ್ನ ಎಲ್ಲಿಯೋ ಒಂದು ಕಡೆ ಸಮಾಜದಲ್ಲಿ 136 ಸೀಟು ಗೆದ್ದುಕೊಂಡು ಬಂದಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆಯಾಗುತ್ತಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ಜಿಲ್ಲೆಯ ಜನತೆ ಮತ್ತೆ ಬದುಕು ಕಟ್ಟಿಕೊಳ್ಳಲು ಅನುವಾಗುವಂತೆ ರಾಜ್ಯ ಸರ್ಕಾರ 300 ಕೋಟಿ ರೂಪಾಯಿ ವಿಶೇಷ ಪರಿಹಾರ ಘೋಷಣೆ ಮಾಡಬೇಕೆಂದು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಒತ್ತಾಯಿಸಿದರು. ನಿರಂತರವಾದ ಮಳೆಯ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಹಲವಾರು ಮನೆಗಳು ಕುಸಿದಿದ್ದು ಮನೆಗಳ ಮೇಲೆ ಅವರು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಿರಂತರ ಮಳೆಯಿಂದಾಗಿ ಹಲವು ಮನೆಗಳು ಕುಸಿದಿದ್ದು, ಮನೆಗಳ ಮೇಲೆ ಮರಗಳು ಉರುಳಿಬಿದ್ದು ಸುಮಾರು 300 ಕೋಟಿಗೂ ಅಧಿಕ ಹಾನಿ ಉಂಟಾಗಿದೆ.
ಜಿಲ್ಲೆಯಲ್ಲಿ ಮನೆ ಹಾನಿ, ಕೃಷಿ ಹಾನಿ ವ್ಯಾಪಕವಾಗಿದ್ದು, ಮುಖ್ಯಮಂತ್ರಿ ಅವರು ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಂಡು ಪರಿಹಾರ ಒದಗಿಸಬೇಕು ಎಂದು ಹೇಳಿದರು. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಪೂರ್ಣ ಮನೆ ಹಾನಿಯಾಗಿದ್ದರೆ 5 ಲಕ್ಷ, ಭಾಗಶಃ ಹಾನಿಯಾಗಿದ್ದರೆ 2.5 ಲಕ್ಷ, ನೀರು ನುಗ್ಗಿದ್ದರೆ 10,000 ಪರಿಹಾರ ಘೋಷಿಸಿದ್ರು. ಈಗಿನ ಸರ್ಕಾರ ದಿವಾಳಿಯಾಗಿದ್ದು ಸರ್ಕಾರದ ಪರಿಹಾರ ಕೊಡಲು ವಿಫಲವಾದರೆ ಕೊನೆ ಪಕ್ಷ ಎನ್ಡಿಆರ್ಎಫ್ ವತಿಯಿಂದ ನೀಡಲಾಗುವ ಪರಿಹಾರವಾದರೂ ಕೊಡಿ ಎಂದು ಒತ್ತಾಯಿಸಿದ್ರು. NDRF ನಾರ್ಮ್ಸ್ ಅನ್ನ ಹೆಚ್ಚು ಕಡೆ ಇದ್ದದನ್ನು ಹೆಚ್ಚು ಮಾಡಿಕೊಂಡು ಅದಕ್ಕೆ ನಾವು ಮನೆ ಬಿದ್ದಾಗ 2.5 ಲಕ್ಷ ರೂಪಾಯಿ ತನಕ ಕೊಡುವಂಥದ್ದು ಮಾಡ್ತೀವಿ ಅಂತ ಹೇಳುವಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ದ್ವಂದ್ವದ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ನಾನು ಒತ್ತಾಯ ಮಾಡುವಂಥದ್ದು, ಇವತ್ತಿನ ವ್ಯವಸ್ಥೆಯ ಆರ್ಥಿಕ ಪರಿಸ್ಥಿತಿಯ ಎಲ್ಲ ಈ ವಿಚಾರಗಳನ್ನು ಮಾಡಿದಾಗ NDRF ನಾರ್ಮ್ಸ್ ಪ್ರಕಾರ 1,20,000 ಬರ್ತದೆ. ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದದಷ್ಟೇ, ಕೇವಲ ಸಚಿವ ಸಂಪುಟದಲ್ಲಿ ಯಡಿಯೂರಪ್ಪ ಮಾತ್ರ ಒಬ್ಬರು ಮುಖ್ಯಮಂತ್ರಿಗಳಾಗಿದ್ದರು. ಬೇರೆ ಯಾವುದೇ ಸಚಿವರಾಗಿ ಯಾರನ್ನೂ ಅವತ್ತು ಆಯ್ಕೆ ಪ್ರಕ್ರಿಯೆ ಇರದಂಥ ಸಂದರ್ಭದಲ್ಲಿ ಬಹಳ ಬೃಹತ್ ಗಾತ್ರದ ಇಡೀ ರಾಜ್ಯದಲ್ಲಿ ಪ್ರಕೃತಿ ವಿಕೋಪವನ್ನು ಕಂಡಿದ್ದರು. ಅವತ್ತೊಂದು ಮುಖ್ಯಮಂತ್ರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಧರ್ಮಸ್ಥಳದಲ್ಲಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯದ ಉನ್ನತ IAS ಅಧಿಕಾರಿಗಳ ಸಭೆಯನ್ನು ಮಾಡಿ ಒಂದು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟು ಅವತ್ತು ಅವರು ಘೋಷಣೆ ಮಾಡಿದರು, ಒಂದು ಮನೆ ಬಿದ್ದಾಗ 1,20,000 ನಾರ್ಮ್ NDRF ನಾರ್ಮ್ಸ್ ಇದ್ರೆ ಅದಕ್ಕೆ 3,80,000 ರಾಜ್ಯ ಸರ್ಕಾರದಿಂದ ಸೇರಿಸಿಕೊಂಡು 5 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳುವುದು. ತದನಂತರ ಬೊಮ್ಮಾಯಿ ಸರ್ಕಾರ ಬಂದಾಗ ಕೂಡ 5 ಲಕ್ಷ ರೂಪಾಯಿ ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ಭಾಗಶಃ ಮನೆ ಹಾನಿ ಆಗಿದ್ರೆ 2.5 ಲಕ್ಷ ರೂಪಾಯಿ ಕೊಡ್ತೀವಿ, 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳುವಂಥದ್ದು ರೀತಿಯಲ್ಲಿ ಮಾಡಿಕೊಂಡು ನಾವು ಕಳೆದ 3.5 ವರ್ಷ ನಮ್ಮ ಅವಧಿಯಲ್ಲಿ ಈ ರೀತಿಯ NDRF ನಾರ್ಮ್ಸ್ ಅನ್ನ ಇದ್ರೂ ಕೂಡ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹೆಚ್ಚಿನ ಅನುದಾನವನ್ನ ಜೋಡಿಸಿಕೊಂಡು ಜನರಿಗೆ ಅವರ ಕಷ್ಟಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದ್ದೇವೆ. ನಗರ ಭಾಗದಲ್ಲಿರ್ಬೋದು, ಎಲ್ಲ ಕಡೆಗಳಲ್ಲಿ ಮನೆ ಒಳಗೆ ನೀರು ನುಗ್ಗಿದ್ರೆ ನಾವು 10,000 ರೂಪಾಯಿನ ಕೊಟ್ಟಿದ್ದೇವೆ. ನನಗೆ ನೆನಪಿದೆ, ಮನೆ ಒಳಗಡೆ ನೀರು ನುಗ್ಗಿದ್ದು ನನ್ನ ಕ್ಷೇತ್ರದಲ್ಲಿ ಆ ವರ್ಷ 782 ಮನೆಗೆ 10,000ದಾಗೆ ವಿತರಣೆ ಮಾಡಿದ್ದು ನನ್ನ ಹತ್ರ ದಾಖಲೆ ಇದೆ. ಇವತ್ತು ಮಳೆ ಬಂದು 1 ತಿಂಗಳಾದ ನಂತರ ಉಸ್ತುವಾರಿ ಸಚಿವರು ನಾವು ಎಲ್ಲಿ ಅಂತ ಕೇಳಿದ ನಂತರ ನಿನ್ನೆ ಏನೋ ಪ್ರತ್ಯಕ್ಷ ಆಗಿದ್ದಾರೆ. ಇವತ್ತು ನಿನ್ನೆ ಏನೋ ಇಲ್ಲಿ ಮಾಧ್ಯಮದಲ್ಲಿ ಹೇಳಿ ಹೋಗಿದ್ದಾರೆ. ಇನ್ನು ಈ ಎಲ್ಲಾ ಪರಿಹಾರಗಳು ರಾಜ್ಯ ಸರ್ಕಾರದಿಂದ, ಈ ಜಿಲ್ಲಾಡಳಿತದಿಂದ ಒಂದು ಗ್ರಾಮ ಕರುಣಿಕ ಅಥವಾ ಒಂದು VA, ಒಂದು ತಹಶೀಲ್ದಾರ್, DC ಕಳಿಸಿ ಅದೆಲ್ಲ ಆಗಿ ಇನ್ನು ಕೊಡೋದು ಯಾವಾಗ, ಕೊಡೋದಾದ್ರೂ ಎಷ್ಟು? ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.